ದಾನ ಧರ್ಮಾದಿಗಳು ಈ ಸ್ಥಳದಲ್ಲಿ ಕ್ರಮವಾಗಿ ನಡೆಯುತ್ತಾ ಬರಬೇಕು. ಅವುಗಳನ್ನು ಮತ್ತೊಮ್ಮೆ ಜ್ಞಾಪಿಸಿಕೋ. ಅನ್ನದಾನ, ಎಂಡದಾನ, ವಸ್ತ್ರದಾನ, ವಿದ್ಯಾದಾನ, ಔಷಧಿ ದಾನ, ಅಭಯದಾನವೇ ಮೊದಲಾದವುಗಳನ್ನು ಕ್ರಮವಾಗಿ ನಡೆಸಿಕೊಂಡು ಬರಬೇಕು. ಸಂಪತ್ತಿನ ಕೊರತೆಯುಂಟಾದಲ್ಲಿ ದೇವಸ್ಥಾನದ ಬಡಗು ದಿಕ್ಕಿನ ಬಾಗಿಲನ್ನು ತೆರೆದಿರಿಸು. ನೇಮ ನಡಾವಳಿಗಳ ಮೂಲಕ ಭಕ್ತಾದಿಗಳಿಂದ ಸಂಪತ್ತನ್ನು ಹೆಚ್ಚಿಸಿಕೊಡುತ್ತೇನೆ. ಮುಂದೆ ಕಾಣುವಂತಹ ಬೆಟ್ಟದಲ್ಲಿ ನನಗೊಂದು ಗುಡಿಯನ್ನು ನಿರ್ಮಾಣಗೊಳಿಸು. ಅದಕ್ಕೆ ಅಣ್ಣಪ್ಪ ಬೆಟ್ಟವೆಂದು ಹೆಸರಾಗಲಿ. ಭಕ್ತಾದಿಗಳೆಲ್ಲ ನೇತ್ರಾವತಿ ಪುಣ್ಯವಾಹಿನಿಯಲ್ಲಿ ಬಿಂದು ಶುಚಿರ್ಭೂತರಾಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿದ್ರೆ ಅವರ ಇಷ್ಟಾರ್ಥ ಸಿದ್ಧಿಯಾಗ್ತದೆ. ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಮಧ್ಯರಾತ್ರಿ ವೇಳೆಯಲ್ಲಿ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಧರ್ಮಸ್ಥಳೇಶ ಸಕಲೇಶ ದಯಾಪಯೋರೇ ಶ್ರೀ ಮಂಜುನಾಥ ನಿತರ ಗುರು ಮಂಗಲಮೇ ಶ್ರೀ ಮಂಜುನಾಥ ಅಭಯ ಹಸ್ತ ಮಂಜುನಾಥ